ಲಾಕ್ಡೌನ್ನಿಂದಾಗಿ ಅನ್ಯ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರುವ ಕೇರಳೀಯರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮುಂಬೈನಲ್ಲಿ ಸಿಲುಕಿಕೊಂಡಿರುವ ಮಲಯಾಳಿಗಳನ್ನು ಆದಷ್ಟು ಬೇಗ ಸ್ವಂತ ನಾಡಿಗೆ ಕರೆತರುವಂತಹ ವ್ಯವಸ್ಥೆಯನ್ನು ಒದಗಿಸಬೇಕು. ಗಡಿ ಪ್ರದೇಶದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ತೋರ್ತಾ ಇರುವ ನಿರ್ಲಕ್ಷ್ಯವನ್ನ ಕೊನೆಗೊಳಿಸಬೇಕು. ಗಡಿ ಪ್ರದೇಶಕ್ಕೆ ತಲುಪುವ ಮಲಯಾಳಿಗಳಿಗೆ ಸಂಘಟನೆಗಳು ನೀಡುತ್ತಾ ಇರುವ ಆಹಾರ ನೀರಿಗೆ ತಡೆಯೊಡ್ಡುವ ಹಿನ್ನೆಲೆಯಲ್ಲಿ ಸರ್ಕಾರವೇ ಅವರಿಗೆ ಆಹಾರ ನೀರನ್ನು ಒದಗಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾ ಧರಣಿ ನಡೆಯಿತು. ಈ ಸಂದರ್ಭ ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕುನ್ನು, ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎ.ಜಿ.ಸಿ. ಬಶೀರ್, ಎ.ಕೆ.ಎಂ. ಅಶ್ರಫ್, ಅಜೀಜ್ ಹಾಜಿ ಮೊದಲಾದವರು ಸರ್ಕಾರದ ನೀತಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. കർഫ്യൂ പ്രഖ്യാപിച്ചിട്ടുണ്ട്. അതൊരു പരീക്ഷണമായിരുന്നു. ലോക്ക്ഡൗണിലേക്ക് പോകാൻ ജനങ്ങൾക്കുള്ളൊരു പ്രേരക ശക്തിയായിരുന്നു ആ ജനതാ കർഫ്യൂ. നമ്മുടെ രാജ്യം ഇപ്പം സമ്പൂർണമായ ലോക്ക്ഡൗണിലാണ്. 53 ദിവസക്കാലമായി മനുഷ്യന് പുറത്തിറങ്ങാൻ പറ്റുന്നില്ല. മുഖ്യമന്ത്രി പറയുന്നതും അക്ഷരം പ്രതി കേട്ടു. നമുക്കറിയാം എന്താണ് 53 ദിവസം കഴിഞ്ഞിട്ട് ഫലം. നമ്മുടെ സംസ്ഥാനത്തെ താങ്ങി നിർത്തിയിട്ടുള്ളത് വിദേശ മലയാളികളല്ലേ.